ಫೇಸ್ಬುಕ್ ಮುಖಾಂತರ ಪರಿಚಯ ಮಾಡಿಕೊಂಡು ನಂತರ ಮನೆಗೆ ಕರೆಸಿಕೊಂಡು ಹೋಗಿ ಹಲ್ಲೆ ನಡೆಸಿ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದ ಜಾಲವೊಂದನ್ನು ಮಂಗಳೂರಿನ ಸುರತ್ಕಲ್ ಪೊಲೀಸರು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಕೃಷ್ಣಾಪುರ 6ನೇ ಬ್ಲಾಕ್ ಪರಿಸರದ ಮಠ ರಸ್ತೆಯ ಸಮೀಪದಲ್ಲಿರುವ ಬಾಡಿಗೆ ಮನೆಯೊಂದರಲ್ಲಿ ತನ್ನ ವ್ಯವಹಾರಕ್ಕಾಗಿ ವಾಸ್ತವ್ಯ ಹೂಡಿದ ಆರೋಪಿಗಳ ಪೈಕಿ ಆರೋಪಿ ರೇಷ್ಮಾ ಹಾಗೂ ಜೀನತ್ ಮುಬೀನಾ ಎಂಬವರು ಜನರನ್ನ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯಿಸಿಕೊಂಡು ಅವರ ಸ್ನೇಹವನ್ನ ಬೆಳೆಸಿ ಬಳಿಕ ಅವರನ್ನ ಒಬ್ಬಂಟಿಯಾಗಿರುವುದಾಗಿ ನಂಬಿಸಿ ಮನೆಗೆ ಆಹ್ವಾನಿಸ್ತಾ ಇದ್ರು. ಹಾಗೆ ಮನೆಗೆ ಬಂದವರನ್ನ ಇಕ್ಬಾಲ್ ಮಹಮ್ಮದ್ ಮತ್ತು ನಾಸಿಫ್ ಎಂಬವರ ಸಹಾಯದಿಂದ ಬೆದರಿಸಿ ಹಲ್ಲೆ ನಡೆಸಿ ಬ್ಲಾಕ್ ಮೇಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡ್ತಿದ್ರು. ಈ ವ್ಯವಸ್ಥಿತ ಜಾಲವನ್ನ ಸುರತ್ಕಲ್ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಮೊಬೈಲ್, ನಗದು ಹಣ, ಕೃತ್ಯಕ್ಕೆ ಬಳಸಿದ ಆಯುಧ ಹಾಗೂ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನಂಬರ್ എന്റെ വൈഫിന്റെ നമ്പർ നിങ്ങന്തി വന്നെന്തി കൂടെ വന്നെന്തി ഇവനെ അവളെയാണ് കൊടുത്തത് എനിക്ക് മെസ്സേജ് ചമ്മയോട് വന്നെന്തി നിങ്ങ വേണമെങ്കിൽ വിളിച്ചത് വേണ്ടമ്മ നാടകാക്രമ ನಿಮಗೆಲ್ಲ ಗೊತ್ತಿರೋಂಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸುದ್ದಿ ಮಾಡಿತ್ತು. ಒಬ್ಬ ಕೇರಳ ಮೂಲದ ವ್ಯಕ್ತಿಯನ್ನು, ಕಂಬಳ ಅನ್ನೋ ಒಂದು ಊರು, ಕಾಸರಗೋಡು ಜಿಲ್ಲೆ, ಈ ಮೂಲದ ಒಬ್ಬ ವ್ಯಕ್ತಿಯನ್ನು ಒಂದು ರೂಮಲ್ಲಿ ಕೂಡ ಹಾಕಿಬಿಟ್ಟು ಅಲ್ಲಿ ದೊಣ್ಣೆಗಳಿಂದ ಬೆದರಿಸಿ ಅವನ ಕಡೆಯಿಂದ 5 ಲಕ್ಷ ರೂಪಾಯಿ ಹಣ ಡಿಮ್ಯಾಂಡ್ ಮಾಡುವಂಥದ್ದೊಂದು ಪ್ರಕರಣ ಬಯಲಿಗೆ ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಮತ್ತು ನಮಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲ ಆರೋಪಿಗಳನ್ನ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಲಾಯಿತು. ಈ ಘಟನೆ ಇದೇ ತಿಂಗಳು 14ನೇ ತಾರೀಕು ನಡೆದಿದ್ದು. ಆ ಕೇರಳ ಮೂಲದ ವ್ಯಕ್ತಿ ಏನಿದ್ದಾನೆ ಅವನ್ನ ಫೇಸ್ಬುಕ್ ಮುಖಾಂತರ ಈ ರೇಷ್ಮಾ ಮತ್ತು ಜೀನತ್ ಅನ್ನುವಂಥ ಇಬ್ಬರು ಹೆಣ್ಮಕ್ಳು ಪರಿಚಯ ಮಾಡಿಕೊಂಡು ನಂತರ ಫೇಸ್ಬುಕ್ಕಲ್ಲಿ ಚಾಟ್ ಮಾಡಿ ನಂತರ ನಂಬರ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಅವನಿಗೆ ಸಂಪರ್ಕಕ್ಕೆ ಸಿಗ್ತೀವಿ ಮತ್ತು ಮನೆಗೆ ಅಥವಾ ಯಾವ್ದಾದ್ರು ಲಾಡ್ಜ್ಗೆ ಹೋಗೋಣ ಅಂತಂದು ಅವನಿಗೆ ಪುಸಲಾಯಿಸಿ ಕರೆಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದಮೇಲೆ ಅಲ್ಲಿ ಒಂದು ಸೂರತ್ಕಲ್ ಜಂಕ್ಷನಲ್ಲಿ ಒಂದು ಗಾಡೀಲಿ ಹತ್ತಿಸ್ಕೋತಾರೆ. ಹತ್ತಿಸ್ಕೊಂಡು ಒಂದೇ ಗಾಡೀಲಿ ಈಕೆ ರೇಷ್ಮಣ್ಣವನ್ನ ಹತ್ತಿಸ್ಕೊಂಡು ಆ ರೇಷ್ಮನ್ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ಹಿಂದೆಯಿಂದಲೇ ಫಾಲೋ ಮಾಡ್ಕೊಂಡ್ಬಂದ ಇನ್ನು ಉಳಿದ ಆರೋಪಿಗಳು ಈ ಪ್ರಕರಣದ್ದು ಜೀನತ್ತು, ಇಕ್ಬಾಲ್ ಮತ್ತು ನಾಸಿಫ್ ಅಂತ ಈ 3 ಜನ ಸೇರಿಕೊಂಡು ಅವನಿಗೆ ಏಕಾಏಕಿ ಒಳಗಡೆ ಕೂಡಾಕೊಂಡು ಚೆನ್ನಾಗಿ ಹೊಡೆದು ಕೈಗಳಿಂದ ನಂತರ ದೊಣ್ಣೆಯಿಂದ ಎಲ್ಲ ಎದುರಿಸಿ ಅವನಿಗೆ 5 ಲಕ್ಷ ರೂಪಾಯಿ ಹಣ ಡಿಮ್ಯಾಂಡ್ ಮಾಡ್ತಾರೆ. ಅವ್ನಿಗೆ ಇಮಿಡಿಯೇಟಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಅವನ ಕಾರನ್ನು ಇಟ್ಕೊಂಡ್ಬಿಟ್ಟು ನಂತರ ವಿಡಿಯೋ ಮಾಡಿಕೊಂಡು ಅವನು ಸ್ವಲ್ಪ ಹೆದರೋ ರೀತಿಯಲ್ಲಿ ಅವನದು ಸ್ವಲ್ಪ ಬಟ್ಟೆ ಎಲ್ಲ ತೆಗೆಸಿ ಎಲ್ಲ ವಿಡಿಯೋ ಮಾಡಿಕೊಂಡು ನಂತರ ನೀವು ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಬಿಟ್ಟು ನಿಮಗೆ ಬದನಾಮ್ ಮಾಡ್ತೀವಿ ಮತ್ತು ನಿಮ್ಮ ಊರಿಗೆ ಬಂದುಬಿಟ್ಟು ನನ್ನ ಜೊತೆ ಸಂಪರ್ಕ ಇದೆ ಅಂತಂದು ನಿಮ್ಮ ಊರುಗಳಲ್ಲೆಲ್ಲ ಹೇಳಿ ಬೆದರಿಸಿ ಅಲ್ಲಿ ನಿಮ್ಮ ಊರಲ್ಲಿ ಮರ್ಯಾದೆ ತೆಗಿತೀವಿ ಮತ್ತು ನನಗೆ ಅತ್ಯಾಚಾರ ಮಾಡಿದೆಯಾ ಅಂತಂದು ನಿಮ್ಮ ಮೇಲೆ ರೇಪ್ ಕೇಸ್ ಕೂಡ ಕೊಡ್ತೀವಿ ಅಂತಂದೆಲ್ಲ ಬೆದರಿಸಿ ಅವನ ಕಡೆಯಿಂದ ಸುಮಾರು 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 5 ಲಕ್ಷ ನನಗೆ ಏಕಾಏಕಿ ಒಂದೇ ಸರಿ ಅಡ್ಜಸ್ಟ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಸುಮಾರು 30,000 ರೂಪಾಯಿ ಹಣವನ್ನು ಅವನ ಕಡೆಯಿಂದ ಪಡ್ಕೊತಾರೆ. ಸೊ ಅವನು ಈ ಒಂದು ಪ್ರಕರಣನ ನಮ್ಮ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ 16ನೇ ತಾರೀಕು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ನಾವು ಒಟ್ಟು 4 ಜನ ಆರೋಪಿಗಳನ್ನು ವಶಕ್ಕೆ ತೊಗೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ ಕೂಡ. ರೇಷ್ಮಾ ಅಲಿಯಾಸ್ ಸೀಮಾ ಅಂತ, ಆಮೇಲೆ ಇನ್ನೊಬ್ಬರು ಜೀನತ್ ಅಲಿಯಾಸ್ ಮುಬೀನ್, ಇಕ್ಬಾಲ್ ಮೊಹಮ್ಮದ್ ಮತ್ತು ನಾಸಿಫ್ ಅಲಿಯಾಸ್ ಅಬ್ದುಲ್ ಖಾದರ್ ಅಂತ ಒಟ್ಟು ಈ 4 ಜನನ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಇವರೆಲ್ಲ ಕೃಷ್ಣಾಪುರ ರೋಡ್ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡುವಂಥವ್ರು. ಇವರಲ್ಲಿ ರೇಷ್ಮಾ ಬೀಡಿ ಕಟ್ಟೋ ವ್ಯವಹಾರ ಮಾಡ್ತಾಳೆ ಮತ್ತು ಕೆಲಸ ಮಾಡ್ತಾಳೆ. ಜೀನತ್ ಇನ್ಶೂರೆನ್ಸ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾಳೆ. ಮತ್ತು ಇವರು ಗಂಡ್ಮಕ್ಳೇನಿದ್ದಾರೆ ಇವರು ಡ್ರೈವರ್ಸ್ ಆಗಿದ್ದಾರೆ.